ಈದ್ ಮಿಲಾದಿನ ಹೆಸರಿನಲ್ಲಿ ನಡೆದಿರತಕ್ಕಂತಹ ಮತಾಂಧ ಶಕ್ತಿಗಳ ಅಟ್ಟಹಾಸ ಮತ್ತು ಆ ದಿವಸ ನಡೆದಿರತಕ್ಕಂತಹ ಆಕ್ರಮಣ ಆಗಿರತಕ್ಕಂತಹ ಮನೆಗಳಿಗೆ ನಿನ್ನೆ ನಾವು ಭೇಟಿಯನ್ನು ಮಾಡಿದ್ದೆವು. ಈದ್ ಮಿಲಾದಿನ ಹಬ್ಬದ ದಿವಸ ಪೂರ್ವ ನಿಯೋಜಿತ ಕೃತ್ಯ ಎನ್ನುವಂತೆ ಮತಾಂಧ ಮುಸಲ್ಮಾನರಿಂದ ರಾಗಿ ಗುಡ್ಡೆಯಲ್ಲಿ ನಡೆದಿರತಕ್ಕಂತಹ ಆ ಘಟನೆ ಇವತ್ತು ಇಡೀ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು, ಹಿಂದೂಗಳ ಮನೆಯನ್ನೇ ಗುರಿಯಾಗಿಟ್ಟುಕೊಂಡು ಇಡೀ ಹಿಂದೂ ಸಮಾಜ ಮುಂದಿನ ದಿವಸದಲ್ಲಿ ಭಯದ ವಾತಾವರಣದಲ್ಲಿ ಬದುಕಬೇಕು, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡೋಲ್ಲ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆ ರೀತಿಯ ಘಟನೆಯನ್ನು ಮತಾಂಧರು ಮಾಡಿರುವಂಥದ್ದು ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂಥ ಸರ್ಕಾರ ಒಂದು ವರ್ಗವನ್ನು ಓಲೈಕೆ ಮಾಡ್ತಾ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿರತಕ್ಕಂತಹ ಕಾರಣದಿಂದಾಗಿ ಈ ರೀತಿಯ ಘಟನೆ ನಡೆದಿದೆ ಅನ್ನೋದು ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಿರತಕ್ಕಂತಹ ಘಟನೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರ, ಸುಮಾರು 250ಕ್ಕಿಂತಲೂ ಮಿಕ್ಕಿದ ಮುಸಲ್ಮಾನ ಮತಾಂಧರು ಆ ದಿವಸದ ಕಾರ್ಯಕ್ರಮದಲ್ಲಿ ಹಿಂದೂಗಳ ಮನೆಗಳಿಗೆ ನುಗ್ಗಿ ನಮ್ಮ ಸಹೋದರಿಯರಿಗೆ, ಮಾತೆಯರಿಗೆ ಅವಮಾನ ಮಾಡತಕ್ಕಂಥ ಸಂಗತಿಗಳು, ಹಿಂದೂಗಳ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸತಕ್ಕಂತಹ ವಿದ್ಯಮಾನಗಳು, ಸ್ಥಳೀಯವಾಗಿ ನಿಲ್ಲಿಸಿರತಕ್ಕಂತಹ ಹಿಂದೂಗಳ ವಾಹನಗಳನ್ನು ಮಾತ್ರ ಪುಡಿಗಟ್ಟಿ ಒಂದು ರೀತಿಯಲ್ಲಿ ತಾಲಿಬಾನ್ ಮಾದರಿಯ ವಾತಾವರಣ ಆ ಪ್ರದೇಶದಲ್ಲಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪೂರ್ವ ಯೋಜಿತವಾಗಿರತಕ್ಕಂಥ ಕೃತ್ಯವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಮತ್ತು ಈ ಘಟನೆಯನ್ನು ಇಡೀ ನಾಗರಿಕ ಸಮುದಾಯ ಖಂಡಿಸುತ್ತೆ. ನಾವು ಸರ್ಕಾರದ ಮೇಲೆ ಮತ್ತೆ ಆಗ್ರಹವನ್ನು ಮಾಡಿರುವಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂತಹ ಸಂದರ್ಭದಿಂದ ಇಲ್ಲಿಯ ತನಕ ಒಂದು ವರ್ಗವನ್ನು ಓಲೈಕೆ ಮಾಡ್ತಾ ಮುಸಲ್ಮಾನರ ಮತ ಬ್ಯಾಂಕಿಗೋಸ್ಕರ ಆ ಸಮುದಾಯವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಮಾಡಿದ್ದನ್ನು ನಾವೆಲ್ಲ ಸೂಕ್ಷ್ಮವಾಗಿ ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದ ಈ ರೀತಿಯ ಧೋರಣೆಯಿಂದಾಗಿ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜದ ಮುಂದೆ ದೊಡ್ಡದಾಗಿರ್ತಕ್ಕಂಥ ಆತಂಕ ಮತ್ತು ಈ ರೀತಿಯ ಘಟನೆಗಳನ್ನು ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ಶಿವಮೊಗ್ಗದಿಂದ ಆರಂಭ ಆಗಿದೆ ಅನ್ನುವಂಥದ್ದು ಮೊನ್ನೆಯ ಅವರ ಆ ಕಾರ್ಯದ ಮುಖಾಂತರ ಇವತ್ತು ಜನಸಾಮಾನ್ಯನಿಗೆ ಅರಿತಿದೆ. ಕೇವಲ ಹಿಂದೂಗಳ ಮನೆಗಳಿಗೆ ಮಾತ್ರ ನುಗ್ಗತಕ್ಕಂತಹ ಕೆಲಸ ಕಾರ್ಯಗಳು, ಔರಂಗಜೇಬನ ಟಿಪ್ಪುವಿನ ಖಡ್ಗದ ಭಾವಚಿತ್ರಗಳನ್ನು ಪ್ರದರ್ಶನ ಮಾಡತಕ್ಕಂಥ ಕೆಲಸ ಕಾರ್ಯಗಳು, ಆ ರಸ್ತೆಯಲ್ಲಿ ಯಾರಿಗೂ ಕೂಡ ನಡೆದಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಯಾರು ಇವತ್ತು ಸಮಾಜದ ರಕ್ಷಣೆಯನ್ನು ಮಾಡತಕ್ಕಂಥ ಪೊಲೀಸ್ ಇಲಾಖೆಯವರಿಗೂ ಕೂಡ ಕಲ್ಲು ತೂರಾಟ ಮಾಡಿ ಆ SP ಅವರಿಗೆ ಗಂಭೀರವಾಗಿ ಗಾಯಗೊಂಡಿರತಕ್ಕಂಥ ಘಟನೆಗಳು ಕೂಡ ಅವರ ಯೋಚನೆಯನ್ನು ಇವತ್ತು ಆ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಘಟನೆಯಲ್ಲಿ ಸಾಕ್ಷೀಕರಿಸಿದೆ. ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಿರತಕ್ಕಂತಹ ಘಟನೆಯಲ್ಲಿ ಯಾರೆಲ್ಲ ಪಾಲುದಾರರಾಗಿದ್ದಾರ ಆ ಆಕ್ರಮಣವನ್ನು ಮಾಡೋದಕ್ಕೆ ಮತ್ತು ಮೊನ್ನೆಯ ಘಟನೆಯಲ್ಲಿ ಯಾರೆಲ್ಲ ಮನೆಯನ್ನು ಒಡೆಯೋದಕ್ಕೆ ಮತ್ತು ಯುವಕರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮಾಡಿದ್ದಾರ ಅವರನ್ನು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಬಂಧನ ಮಾಡಿ ಜೈಲಿಗೆ ಅಟ್ಟಬೇಕು. ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಆಗಲಿಕ್ಕೆ ಅವಕಾಶವನ್ನು ಸರ್ಕಾರ ಕಲ್ಪಿಸಕೂಡದು ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಿನ್ನೆ ಆ ಪ್ರದೇಶಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಹಿಂದೂಗಳ
ಆತಂಕಗಳು, ಮುಂದಿನ ದಿವಸದಲ್ಲಿ ನಾವು ಈ ಪ್ರದೇಶದಲ್ಲಿ ಹೇಗೆ ವಾಸ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಸಂದಿಗ್ಧತೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಮತ್ತು ಧೈರ್ಯ ತುಂಬತಕ್ಕಂಥ ಕೆಲಸ ಕಾರ್ಯವನ್ನು ನಾನು ಮಾಡಿದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದ ದಿವಸಗಳಲ್ಲಿ ಈ ರೀತಿಯ ಘಟನೆಗಳು ಸಾಮಾನ್ಯವಾಗಿರುವಂಥದ್ದು ಅನೇಕ ವರ್ಷಗಳಲ್ಲಿ ನಾವೆಲ್ಲ ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನನ್ನ ಮೇಲೂ ಕೂಡ ಕೇಸು ಹಾಕಿ ಒಂದಷ್ಟು ಒತ್ತಡಗಳನ್ನು ತರತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅವರ ಕೇಸುಗಳಿಗೆ ಜಗ್ಗುವಂಥ ಮತ್ತು ಹೆದರುವಂಥ ಜಾಯಮಾನ ನಂದಲ್ಲ. ಸಾವಿರಾರು ಕೇಸುಗಳನ್ನು ಹಾಕಿದರೂ ಕೂಡ ಈ ರೀತಿಯ ಹಿಂದೂ ವಿರೋಧಿ ಧೋರಣೆಗಳು ಮತ್ತು ಹಿಂದೂಗಳ ಆತ್ಮಸ್ಥೈರ್ಯವನ್ನು ತುಂಬಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸರ್ಕಾರ ಪ್ರಾಯೋಜಿತ ಹಿಂಸಾಚಾರದ ಮುಖಾಂತರ ಮತಾಂಧ ಶಕ್ತಿಗಳು ಮಾಡಿದರೆ ಯಾವುದೇ ತ್ಯಾಗಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ದಿವಸದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ನಡೆದಂಥ ರೀತಿಯ ಘಟನೆಗಳು, ಹಿಂದೂಗಳ ಮೇಲೆ ಆಕ್ರಮಣಗಳು, ಹಿಂದೂಗಳ ಭಾವನೆಗಳ ವಿರುದ್ಧ ಷಡ್ಯಂತರಗಳು ನಡೆದರೆ ಕರ್ನಾಟಕದಲ್ಲಿ ಎಲ್ಲಿ ನಡೆದರೂ ಕೂಡ ನಾನು ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿ ನಿಲ್ಲತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಮತ್ತು ಸರ್ಕಾರದ ಈ ಧೋರಣೆಯನ್ನು ಕಟುವಾಗಿ ಖಂಡಿಸ್ತೇನೆ. ಮತ್ತು ಮುಂದಿನ ದಿವಸದಲ್ಲಿ ಏನಾದರೂ ಇದೇ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟರೆ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗತಕ್ಕಂಥ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಸರ್ಕಾರವೇ ಹೊಣೆಯಾಗುತ್ತೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ನೋಡುವಾಗ ಒಂದು ವರ್ಷದ ಹಿಂದೆ KJ ಹಳ್ಳಿ DJ ಹಳ್ಳಿಯಲ್ಲಿ ನಡೆದಿರತಕ್ಕಂಥ ಘಟನೆಗಳು ನೆನಪಿಗೆ ಬರುತ್ತೆ. ಯಾವುದೋ ಕಾಂಗ್ರೆಸ್ಸಿನ MLA ಆಗಿರತಕ್ಕಂತಹ ಅಖಂಡ ಶ್ರೀನಿವಾಸ್ ಅವರ ಮನೆಗೆ ನುಗ್ಗಿ ಮನೆಯನ್ನು ಧ್ವಂಸ ಮಾಡಿರತಕ್ಕಂತಹ ರೀತಿ, ಅಲ್ಲಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡೋದರ ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಜಾತಿಯನ್ನು ನೋಡಲಿಲ್ಲ, ಕೇವಲ ಹಿಂದೂಗಳು ಅನ್ನತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯತಕ್ಕಂಥ ಮತ್ತು ಭಯೋತ್ಪಾದನೆಯ ಮಾದರಿಯಲ್ಲಿ ಈ ಸಮಾಜ ಭಯದ ವಾತಾವರಣದಲ್ಲಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆ ದಿವಸದ ಘಟನೆಗಳು ಕೂಡ ಇವತ್ತಿಗೆ ನೆನಪಿಗೆ ಬರ್ತದೆ. ನಾನು ಇವತ್ತು ಸರ್ಕಾರವನ್ನು ಎಚ್ಚರಿಸುವಂಥದ್ದು, ಇವತ್ತು ಸಿದ್ದರಾಮಯ್ಯ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಇನ್ನಿತರ ಅನೇಕ ಸಚಿವರು ಎಲ್ಲರೂ ಕೂಡ ಹಿಂದೂಗಳಾಗಿದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ನಿಮಗೂ ಕೂಡ ಇದೇ ರೀತಿಯ ಘಟನೆಗಳನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ವೇದಿಕೆಗಳು ರೂಪುಗೊಂಡಿರುವಂಥದ್ದು ತಾವು ಅರಿತುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ತುಷ್ಟೀಕರಣದ ರಾಜಕಾರಣಕ್ಕೋಸ್ಕರ ಈ ರೀತಿ ಮತಾಂಧರನ್ನು ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ದೊಡ್ಡದಾಗಿರ್ತಕ್ಕಂಥ ಗಂಡಾಂತರ ಮುಂದಿನ ದಿವಸದಲ್ಲಿ ನಿಮಗೂ ಕೂಡ ಬರುತ್ತೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತೇನೆ. ನಿನ್ನೆ ರಾಗಿಗುಡ್ಡೆಯಲ್ಲಿ ಘಟನೆ ನಡೆದಿರತಕ್ಕಂತಹ ಎಲ್ಲ ಮನೆಗಳಿಗೂ ಕೂಡ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿರತಕ್ಕಂತಹ ಮಕ್ಕಳ, ಮಹಿಳೆಯರ ವೇದನೆ ನಿಜವಾಗಿಯೂ ಇಡೀ ಸಮಾಜಕ್ಕೆ ಕಣ್ಣೀರನ್ನು ತರಿಸಿದೆ. ಅಮಾಯಕರಾಗಿರತಕ್ಕಂತಹ ಮಹಿಳೆಯರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂತಹ ಕೆಲಸವನ್ನು ಯಾರೋ ಒಬ್ಬ ಟೀಚರಾಗಿ ತನ್ನ ಶಿಷ್ಯಂದಿರಿಗೆ ಶಿಕ್ಷಣವನ್ನು ಕೊಟ್ಟಿರತಕ್ಕಂತಹ ಟೀಚರ್ ಮೇಲೆಯೇ ಹಲ್ಲೆ ಮಾಡತಕ್ಕಂಥ, ಅವರ ಶಿಷ್ಯಂದಿರು ಹಲ್ಲೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ನಡೆದಿದೆ ಅಂತ ಆದರೆ ಯಾವ ರೀತಿಯ ಶಿಕ್ಷಣವನ್ನು ಮತಾಂಧರ ಮನೆಯಲ್ಲಿ ಕೊಡ್ತಾರೆ ಅನ್ನತಕ್ಕಂಥ ಒಂದಷ್ಟು ಪ್ರಶ್ನೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ, ಇದೇ ಮಾದರಿಯ ತಾಲಿಬಾನ್ ಮಾದರಿಯ ಆಕ್ರಮಣಗಳು, ಇದೇ ಹಿಂದೂ ವಿರೋಧಿ ಧೋರಣೆಗಳ ಮುಖಾಂತರ ಭಯೋತ್ಪಾದಕರ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಮತ್ತೆ ಮತಾಂಧರು ಹೆಜ್ಜೆಯನ್ನು ಇಟ್ಟರೆ ಮತ್ತೆ ಹಿಂದೂ ಸಮಾಜ ಎಲ್ಲರೂ ಕೂಡ ತಲವಾರನ್ನು ಹಿಡಿಯತಕ್ಕಂಥ ಅನಿವಾರ್ಯ ಸಂದರ್ಭ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾನು ಮತ್ತೆ ಕೂಡ ಅದನ್ನು ಸಮರ್ಥಿಸ್ತಾ ಇದ್ದೇನೆ. ಅನಿವಾರ್ಯ ಸಂದರ್ಭಗಳಲ್ಲಿ ಮತ್ತೆ ಇದೇ ರೀತಿಯ ಘಟನೆ ಮರುಕಳಿಸಿದರೆ ಇಡೀ ಹಿಂದೂ ಸಮಾಜ ತಲವಾರನ್ನು ಹಿಡಿದು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.